ದೇವರು ವಾಸ ಮಾಡೋ ಜಾಗಗಳನ್ನ ಒಂದು ಗೌರವಾನ್ವಿತವಾಗಿ ಸ್ಥಳಾಂತರ ಮಾಡುವ ಯೋಗ್ಯತೆ ಇಲ್ದವ್ರಿಗೆ ಹೊಟ್ಟೆಗೆ ಏನ್ ತಿಂತೀರಾ ಅಂತಾನೆ ನಾವು ಕೇಳ್ಬೇಕಾಗುತ್ತೆ. 2.5 ಎಕರೆ ಕೊಡಗಕ್ಕೆ ಸಹಿತ ಸರ್ಕಾರ ಕೊಟ್ಟದೆ. ಬೆಳಗಿನ ಜಾವ 4 ಗಂಟೆ ಒಳಗಳಲ್ಲಿ ಈ ದೇವಸ್ಥಾನ ಒಡೆಯಕ್ಕೆ ಪ್ರಾರಂಭ ಮಾಡೋದು. ಸಂಪೂರ್ಣವಾಗಿ ಅಧಿಕಾರಿಗಳನ್ನ ಖಂಡಿಸ್ತೀವಿ. ಮೈಸೂರಿನ ನಂಜನಗೂಡಿನಲ್ಲಿ ಸುಮಾರು 600ಕ್ಕೂ ಹೆಚ್ಚು ವರ್ಷದ ಇತಿಹಾಸವಿರುವಂತಹ ದೇವಸ್ಥಾನವನ್ನ ಏಕಾಏಕಿ ಕಳ್ಳರ ತರ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹೋಗಿ ಹೊಡೆದು ಬಂದಿದೆ. ಒಂದು ದೇವಸ್ಥಾನ ಅಂತ ಮಡಿಕತ್ತೀವಿ, ಅದರಲ್ಲೂ ಈ ಬಾರಿ ಹೊಡೆಯಲ್ಲ, ಬಾರು ಅಲ್ಲೇ ದೇವಸ್ಥಾನ. ಉಪತಹಶೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿ ಹೇಳಲಿಲ್ಲ ಕೇಳಿಲ್ಲ. ಒಂದು ಹೆರಿಟೇಜ್ ಅನ್ನೋ ಕಲ್ಪನೆ ಇಲ್ಲ ನಮ್ಮ ಸರ್ಕಾರಕ್ಕೆ. ಯಾವ್ದೊಂದು ನಿನ್ನೆ ಮೊನ್ನೆ ಮಾಡಿದ್ರೆ ಬೇರೆ ವಿಷಯ. ದೇವಸ್ಥಾನ ಆದ್ಮೇಲೆ ನೀವು ರೋಡ್ ಮಾಡಿರ್ತೀರಾ. ಅಲ್ಲಿ ರೋಡ್ ಇತ್ತೀಚಿಂದು, ದೇವಸ್ಥಾನ 106 ವರ್ಷ ಹಳೆಯದು. ಯಾವ ಆಧಾರದ ಮೇಲೆ ಹೊಡೆದ್ರಿ? ರೋಡ್ ಎಷ್ಟು ಅಗಲ ಇದೆ ಅಂತ. ರೋಡಿಂದ ಗರ್ಭಗುಡಿ ಹೆಚ್ಚು ಕಮ್ಮಿ 30 ಅಡಿಗಿಂತ ದೂರ ಇದೆ. ಬರೀ ಒಂದು ವಾರದಿಂದ ಇಲ್ಲೆಲ್ಲ ಕೊಂಡೊಯ್ದು ಜೋರಾಗಿ ಉತ್ಸವ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ತುಂಬಾ ಹಳೆ ಕಾಲದ ವೀರ್ಗಲ್ಲು, ಮಹಾಸತಿಗಲ್ಲು ಇವೆಲ್ಲ ಇದ್ರೂ ಕೂಡ ಪೂರ ದೇವಸ್ಥಾನ ಗರ್ಭಗುಡಿ ಸಮೇತ ಹೊಡೆದಾಕಿದ್ದಾರೆ. ಕಾಲಭೈರವೇಶ್ವರ ಮತ್ತೆ ಆದಿಶಕ್ತಿ ದೇವಸ್ಥಾನ ಇಸ್ಲಾಂ ಅಲ್ಲಿ, ಕ್ರಿಶ್ಚಿಯಾನಿಟಿ ಇದ್ದಂಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋ ಜಾಗ ಅಲ್ಲ ಅದು. ಅಲ್ಲಿ ದೇವರಿದ್ದಾನೆ, ದೇವರ ಮನೆ ಅದು. ಈಗ ನಿಮ್ಮನೆ ಏಕಾಏಕಿ ಬಂದು ಹೊಡೆದ್ರೆ ನೀವು ಸುಮ್ಮನಾಗ್ಬಿಡ್ತೀರಾ? ನಿಗಮ ಎಲ್ಲ ಸೇರಿ ಸಹಸ್ರಾರು ಜನ ಎಲ್ಲ ಬಂದು ಬೇಡ್ಕೊಂಡ್ರು ಸಹಿತ ಅವರು ಅವಕಾಶ ಕೊಡ್ಲಿಲ್ಲ. ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಇವ್ರು ಬಂದದ್ದು 4 ಗಂಟೆ ರಾತ್ರಿ ನಮ್ಮ ಇದನ್ನು ಮಾಡಿದ್ರು. ಇವರ ಕಳ್ಳರ ಆಗತ್ತೆ. ಇವರು ಅಧಿಕಾರಿಗಳಲ್ವಾ? ಬೇರೆ ದೇಶಗಳಲ್ಲಿ 100 ವರ್ಷ 150 ವರ್ಷ ಆಗಿರೋ ಕಟ್ಟಡಗಳನ್ನ ಹೆರಿಟೇಜ್ ಬಿಲ್ಡಿಂಗ್ ಅಂತ ಕಾಪಾಡ್ತಾರೆ. ಇದು 106 ವರ್ಷ, 600-700 ವರ್ಷ ಚೋಳರ ಕಾಲದಲ್ಲಿ ಶುರುವಾಗಿದ್ದ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಕಳೆದ ಸುಮಾರು 700-800 ವರ್ಷಗಳ ಹಿಂದಿನ ದೇವಸ್ಥಾನ, ಚೋಳರ ಪ್ರತಿಷ್ಠೆ. ಇವತ್ತೊಂದಿನ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಲು ಸಹಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ, ಡಿಸಿ ಅವರ ಆದೇಶದ ಮೇಲೆ, ತಹಸೀಲ್ದಾರ್ ಆದೇಶದ ಮೇಲೆ ನಾವು ಬಂದಿದ್ದೀವಿ. ನಮ್ಮ ಕೈಲಿ ಏನು ಸಾಧ್ಯವಿಲ್ಲ. ಇವತ್ತು ಫೋಟೋ ತೆಗಿತೀವಿ, ಡೆಮಾಲಿಶ್ ಮಾಡ್ತೀವಿ, ಪುನಃ ಅದನ್ನೇ ತಗೊಂಡೋಗಿ ಆಫೀಸ್ ಇಲಾಖೆ ಕೊಡ್ತೀವಿ. ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ ಹೆಂಗ್ ಹೊಡಿತಿದಾರೆ ನೋಡಿ. ಯಾವ್ದೋ ಹಳೆ ಬಿಲ್ಡಿಂಗ್ ನ JCB ಉರುಳಿಸೋ ರೀತಿ. ಒಂದ್ ದೇವಸ್ಥಾನ ಅಂದ್ರೆ ಮರ್ಯಾದೆ ಇಲ್ವಾ? ನಾವು ಅಡ್ಡ ಬಂದ್ರು ನಮ್ಗೆ ರಕ್ಷಣೆ ಕೊಡ್ಲಿಲ್ಲ, ಮಾನ್ಯತೆ ಕೊಡ್ಲಿಲ್ಲ. ದೊಣ್ಣೆ ಎತ್ತಿದ್ರು ಒಡೆದು ಬಂದ್ರು ಸ್ವಾಮಿ, ನಾವು ದೂರ ಹೊಟ್ಟೋಗ್ಬಿಟ್ಟು. ಆ ಪ್ರಕಾರ ಇವತ್ತಿನ ದಿನ ನಾವು ಅವರು ರಾತ್ರಿ ಟೈಮು ಡೆಮಾಲಿಶ್ ಮಾಡಿದ್ರು. ಇವತ್ತಿನ ದಿನ ಸಾಯಂಕಾಲ ಸೂರ್ಯ ಅಸ್ತ ಆಗ ಒಳಗಾಗಿ ನಾವು ಅದೇ ಆದಿಶಕ್ತಿನ ಇಡೀ ಗಾವೆ ಎಲ್ಲ ಸೇರಿ ಇವತ್ತು ನಾವು ಪೀಠ ಸ್ಥಾಪನೆ ಮಾಡಿದೀವಿ. ಇನ್ನು ಮುಂದೆ ಸರ್ಕಾರ ಏನ್ ಬೇಕಾದ್ರು ಮಾಡಿ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದು ಸರ್ಕಾರಕ್ಕೆ ತಲೆಬಾಗ್ತೀವಿ. ಅಧಿಕಾರಿಗಳು ಮಾಡ್ಬೇಕಂದ್ರೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ, ಖಂಡಿಸ್ತೀವಿ ಅಧಿಕಾರಿಗಳನ್ನ. ರಾತ್ರಿ ಹೋಗಿ ಈ ರೀತಿ ದುಷ್ಕೃತ್ಯ ಮಾಡೋದು ಯಾರು? ಮನೆ ಹೊಡೆಯೋ ಕೆಲಸ ಯಾರು ಮಾಡ್ತಾರೆ? ದರೋಡೆಕೋರರು ಮಾಡ್ತಾರೆ, ಕಳ್ಳರು ಮಾಡ್ತಾರೆ, ಭಯೋತ್ಪಾದಕರು ಮಾಡ್ತಾರೆ. ಈಗ ನೀವೇನು ಭಯೋತ್ಪಾದಕರ? ತಹಶೀಲ್ದಾರು, ಉಪತಹಶೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರ್. ಜನರ ಹಿತವನ್ನ ಕಾಪಾಡಕ್ಕಾಗದೇ ಇರೋ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ದೇವರು ವಾಸ ಮಾಡೋ ಜಾಗಗಳನ್ನ ಒಂದು ಗೌರವಾನ್ವಿತವಾಗಿ ಸ್ಥಳಾಂತರ ಮಾಡುವ ಯೋಗ್ಯತೆ ಇಲ್ದವ್ರಿಗೆ ಹೊಟ್ಟೆಗೆ ಏನ್ ತಿಂತೀರಾ ಅಂತಾನೆ ನಾವು ಕೇಳ್ಬೇಕಾಗತ್ತೆ. ನಮಸ್ಕಾರ.